ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರು ಒಂದು ನ್ಯಾಯ ಸಂದೇಶವನ್ನು ಮುಂದಿನ ನ್ಯಾಯಮೂರ್ತಿಯ ಹೆಸರು ಹೇಳಿ ನೀಡಿ ನಿವೃತ್ತಿ ಹೊಂದಿದ್ರು. ತನ್ನ ಸಹ ನ್ಯಾಯಾಧೀಶರುಗಳಿಂದ ನ್ಯಾಯಾಲಯದ ಆವರಣದ ಹಾಲ್ನಲ್ಲಿ ಬಿಡುಗಡೆ ಶುಭಾಶಯ ಪಡೆದ ಸಂಜೀವ್ ಖನ್ನಾ ಅವರು ಮುಂದಿನ ಸಿಜೆಐ ಹುದ್ದೆಯ ಜವಾಬ್ದಾರಿಯನ್ನ ಜಸ್ಟಿಸ್ ಬಿಆರ್ ಗವಾಯಿ ಅವರಿಗೆ ವಹಿಸಿಕೊಟ್ಟರು. ಹಲವಾರು ನೆನಪುಗಳು ನನ್ನ ಜೊತೆಗಿವೆ. ನಾನು ಮೂಕನಾಗುವಂತಾಗಿದೆ. ಒಮ್ಮೆ ನೀವು ವಕೀಲರಾಗಿದ್ದೀರಿ. ನೀವು ಜನರ ವಕೀಲರಾಗಿ ಇರಿ. ಜನರ ನಂಬಿಕೆಯನ್ನ ನಾವು ಆದೇಶಿಸಿ ಪಡೆಯಲಾಗದು. ಅದನ್ನು ನಾವು ಗಳಿಸಬೇಕು. ನ್ಯಾಯಪೀಠ ಮತ್ತು ಬಾರ್ಕೂಟವನ್ನ ಒಳಗೊಂಡುದು ನ್ಯಾಯಾಂಗ. ಇವು ಕಣ್ಣಿಟ್ಟು ನೋಡುವ ಕಾವಲುರುಗಳು ಎಂದು ಸಂಜೀವ್ ಖನ್ನಾ ಹೇಳಿದ್ರು. ಇದನ್ನ ಹೊಸ ಸಿಜೆ ಬಿಆರ್ ಗವಾಯಿ ಅವರನ್ನ ಉದ್ದೇಶಿಸಿಯೂ ಹೇಳಿದ್ರು. ಜಸ್ಟಿಸ್ ಬಿಆರ್ ಗವಾಯಿ ನನ್ನ ಸಿಜೆ ಅವಧಿಯಲ್ಲಿ ದೊಡ್ಡ ಬೆಂಬಲವನ್ನು ನೀಡಿದ್ರು. ಅವರಲ್ಲಿ ನಿಮಗೊಬ್ಬ ಅತ್ಯುತ್ತಮ ಸಿಜೆ ಸಿಕ್ಕಿದ್ದಾರೆ. ಅವರು ನ್ಯಾಯಾಂಗದ ಸ್ವಾತಂತ್ರ್ಯ ಮತ್ತು ಮೂಲಭೂತ ಹಕ್ಕುಗಳನ್ನು ಎತ್ತಿ ಹಿಡಿಯುತ್ತಾರೆ ಎಂದು ಸಂಜೀವ್ ಖನ್ನಾ ಹೇಳಿದ್ರು. 2005ರಲ್ಲಿ ದಿಲ್ಲಿ ಕೋರ್ಟ್ನ ಹೆಚ್ಚುವರಿ ಜಸ್ಟಿಸ್ ಆಗುವುದರೊಂದಿಗೆ ನ್ಯಾಯಾಧೀಶರಾಗಿ ಸಿಜೆಯವರೆಗೆ 2 ದಶಕ ಜಸ್ಟಿಸ್ ಆಗಿದ್ರು. ಅದಕ್ಕೆ ಮೊದಲು ಅವರು ನಾನಾ ಹಂತದಲ್ಲಿ ಸುಪ್ರೀಂವರೆಗೆ ವಕೀಲರಾಗಿದ್ರು. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.